ಕೋವಿಡ್ನಿಂದಾಗಿ ಕಳೆದ 8 ತಿಂಗಳಿಂದ ಮಕ್ಕಳಿಲ್ಲದೆ ಸೊರಗಿದ್ದ ಶಾಲೆಗಳಲ್ಲಿ ಮತ್ತೆ ಮಕ್ಕಳ ಕಲರವ ಕೇಳಲಾರಂಭಿಸಿದೆ. ವಿದ್ಯಾರ್ಥಿಗಳು ಮತ್ತೆ ಶಾಲೆಯತ್ತ ಮುಖ ಮಾಡಿದ್ದು ಬಂಟ್ವಾಳ ತಾಲೂಕಿನಲ್ಲಿ ಆತ್ಮೀಯವಾಗಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳಲಾಯಿತು. ಇಲ್ಲಿನ ಮೂಡುನಡುಗೋಡು ಗ್ರಾಮದ ದಡ್ಡಲಕಾಡು ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ತಾಲೂಕಿನಲ್ಲಿ ಅತ್ಯಧಿಕ ಸಂಖ್ಯೆಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಶಿಕ್ಷಣ ಇಲಾಖೆಯ ನಿರ್ದೇಶನದಂತೆ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಶಾಲೆಯ ಚಟುವಟಿಕೆಗಳನ್ನು ಪುನರಾರಂಭಿಸಲಾಗಿದೆ. 6ನೇ ತರಗತಿಯಿಂದ 9ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಮಾತ್ರ ಶಾಲೆಗೆ ಆಗಮಿಸಿದ್ದು, ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ತರಗತಿ ಪ್ರವೇಶಿಸುವ ಮೊದಲು ಸ್ಯಾನಿಟೈಸರ್ ಹಾಕಿ ಒಂದು ಬೆಂಚಿನಲ್ಲಿ 2 ವಿದ್ಯಾರ್ಥಿಗಳಿಗೆ ಮಾತ್ರ ಕುಳಿತುಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಮುನ್ನೆಚ್ಚರಿಕೆಯಾಗಿ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಕೋವಿಡ್ ಪರೀಕ್ಷೆ ನಡೆಸಲಾಗಿದೆ. ಬಳಿಕ ಶಾಲಾ ದತ್ತು ಸಂಘಟನೆಯಾದ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಪ್ರಕಾಶ್ ಅಂಚನ್ ಅವರ ಅಧ್ಯಕ್ಷತೆಯಲ್ಲಿ ಶಿಕ್ಷಕರು ಹಾಗೂ ಪೋಷಕರ ಸಭೆ ನಡೆಸಿ ಪೋಷಕರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಲಾಯಿತು. ಶಾಲೆ ಆರಂಭಗೊಂಡಿದೆ. ಇನ್ನು ಇದು ಬಹುಶಃ ನಿರಂತರ ನಡೀತಾ ಇದೆ. ವಿದ್ಯಾಗಮ 2 ಅಂತ ಹೆಸರು ಬೇರೆ ಕೊಟ್ಟಿದ್ದಾರೆ. ಅದನ್ನು ನಾವು ಮೊದಲೆಲ್ಲ ಎಲ್ಲೋ ಒಂದು ಕಡೆ ಮಾಡ್ತಿದ್ವಿ, ಈಗ ಶಾಲಾ ಕೊಠಡಿ ಒಳಗೆ ಮಾಡ್ತಾ ಇದ್ದೇವೆ. ಹೊಸ ವಿದ್ಯಾರ್ಥಿಗಳಿಗೆ ಬಂದಿದ್ದಾರೆ ಈ ಶಾಲೆಗೆ. ಆ ಪೋಷಕರಲ್ಲಿ ಒಂದು ವಿನಂತಿ ಏನಂದರೆ, ಇವತ್ತು ಮಕ್ಕಳನ್ನೆಲ್ಲ ಎಲ್ಲೆಲ್ಲೋ ಕೂರಿಸಿದ್ದೇವೆ ನಾವು. ಅವ್ರು ನಿಮಗೆ ಬಂದು ಕಂಪ್ಲೇಂಟ್ ಹೇಳಿ ಅವ್ರ ಮನೆಯಲ್ಲಿ ಬೆಂಚಿನ ಪುಲ್ಲರ್ ಸರಿಯಾದ ವ್ಯವಸ್ಥೆ ತಿರ್ತುಕೊಳ್ಳೋದ್ರೆ ಮಿತ್ತುಕೊಳ್ಳೋದು ಅಂತ ಹೇಳ್ಬೋದು. ದಯವಿಟ್ಟು ನೀವು ಅದನ್ನು ತಲೆಗೆ ಹಾಕಬೇಡಿ, ಯಾಕೆ ನಾಳೆ ದಿನ ಅದನ್ನೆಲ್ಲ ನಾವು ಸರಿ ಮಾಡಲಿಕ್ಕೆ ಇದ್ದೇವೆ. ಯಾಕೆಂದರೆ ನಿನ್ನೆ ಅವರು ಆಫೀಸರ್ಸ್ ಇಲ್ಲಿ ನೋಡಲಿಕ್ಕೆ ಬಂದ ಕಾರಣ ಕೆಲವು ಸಲಹೆಗಳನ್ನು ಕೊಟ್ಟಿದೆ, ಅದನ್ನು ಇವತ್ತು ನಾವು ಸರಿ ಮಾಡಲಿಕ್ಕೆ ಇದ್ದೇವೆ. ಹಾಗಾಗಿ ಮಕ್ಕಳೇನಾದರೂ ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡಿದರೆ ಅದನ್ನು ತಲೆಗೆ ಹಚ್ಕೋಬೇಡಿ, ಎಲ್ಲ ವ್ಯವಸ್ಥಿತವಾಗಿ ನಾವು ಅದನ್ನು ಮುಂದಕ್ಕೆ ಸರಿ ಮಾಡಲಿಕ್ಕೆ ಇದ್ದೇವೆ. ಇನ್ನೊಂದು 2ನೇ ವಿಚಾರ, ಬಸ್ ಇದು ಹೇಳಿದ್ದಾರೆ. ಈಗ 3 ಬಸ್ ಬರ್ತಾ ಇದೆ. ನಮಗೆ ಬಹಳಷ್ಟು ಕಂಪ್ಲೇಂಟ್ ಬರ್ತಾ ಇದೆ. ಬಸ್ ಡ್ರೈವರ್ಗೆ ಹೇಳಿದ್ದು, ಬಸ್ಸು ಅಲ್ಲಿ ಹೋಗಿ ನಿಂತರೂ ಕೂಡ ಮಗು ಮನೆಯಲ್ಲಿ ಇರ್ತದೆ ಅಂತೆ. ಮಗು ಮನೆಯಲ್ಲಿ ಇರ್ತದೆ, ಆಮೇಲೆ ಬಸ್ ಬಂದ ಮೇಲೆ ಅವ್ರ ಮನೆಯಿಂದ ಕರ್ಕೊಳ್ಬೋದು. ಆ ಥರ ಮಾಡಬೇಡಿ ಈ ವರ್ಷ. ಯಾಕೆಂದರೆ ಅದು ಈ ಹಂತದಲ್ಲಿ ನಮಗೆ ಭಾರಿ ಫಾಸ್ಟ್ ಆಗಿ ನಾವು ಬಸ್ಗಳನ್ನು ಚಲಾಯಿಸಬೇಕಾಗಿದೆ. ಅಂದರೆ ಒಂದು ಸಮಯದಿಂದ ಇನ್ನೊಂದು ಸಮಯಕ್ಕೆ ನಾವು ಮುಟ್ಟಬೇಕಾಗಿದೆ. ಅದಕ್ಕಾಗಿ ಅವಕಾಶ ಕೊಡಬೇಡಿ. ನಮ್ಮ ಈ